ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ ಈಗ 21ನೇ ವರ್ಷದ ಸಂಭ್ರಮಾಚರಣೆಯನ್ನ ವಿಜಯದಶಮಿಯ ಪರ್ವಕಾಲದಲ್ಲಿ ಆಯುಧ ಪೂಜೆಯೊಂದಿಗೆ ಆಚರಿಸಿದರು. ನಗರದ ಹೊರವಲಯದ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿರುವ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ 2005ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನ ಒದಗಿಸುತ್ತಾ ಬಂದಿರುವಂತಹ ಸಂಸ್ಥೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 4 ಬ್ರಾಂಚ್ಗಳನ್ನು ಹೊಂದಿದೆ. ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ ನಿರ್ದೇಶಕರಾದ ಯೋಗೀಶ್ ಶೆಟ್ಟಿ ಹಾಗೂ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ನ ನಿರ್ದೇಶಕಿಯಾದ ಸ್ವರ್ಣಗೌರಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸುವುದರ ಮೂಲಕ 21ರ ಸಂಭ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗೇಮ್ಸ್ ಹಾಗೂ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ 21 ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ತಮ್ಮ ಹಾದಿಯಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟಂತಹ ಸಿಬ್ಬಂದಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ನ ನಿರ್ದೇಶಕರಾದ ಯೋಗೀಶ್ ಶೆಟ್ಟಿ, ಈಗಾಗಲೇ 21 ವರ್ಷಗಳನ್ನು ಪೂರೈಸಿದ ಸಂಸ್ಥೆಯಾಗಿದ್ದು 4 ಬ್ರಾಂಚ್ಗಳನ್ನು ಹೊಂದಿದೆ. ಗ್ರಾಹಕರ ಸೇವೆಗೆ ನಮ್ಮ ಧ್ಯೇಯ ವಾಕ್ಯ ಎಂಬ ನಿಟ್ಟಿನಲ್ಲಿ ಸಂಸ್ಥೆ ಮುನ್ನಡೆಯುತ್ತಾ ಬಂದಿದೆ ಎಂದು ಹೇಳಿದರು. ಈ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ ಕಳೆದ 21ನೇ ವರ್ಷದಿಂದ ಈಗ ನಾವು 21ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 2005ರಲ್ಲಿ ಸ್ಟಾರ್ಟ್ ಆದಂಥ ಈ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ ಇಲ್ಲಿವರೆಗೆ ಕೆಲವು ಬ್ರ್ಯಾಂಚ್ಗಳನ್ನು ತಯಾರು ಮಾಡಿ ಕಸ್ಟಮರ್ಗೆ ಸರ್ವಿಸನ್ನು ಕೊಡ್ತಾ ಇದೆ. ಇದರೊಟ್ಟಿಗೆ ನಾವು ಮಾಸ್ಟ್ರಾಕ್ ಹೈಡ್ರಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್, SGR ಇಂಜಿನಿಯರ್ಸ್ ಸ್ಪೇರ್ ಪಾರ್ಟ್ ಸಿಸ್ಟಮ್ಗೋಸ್ಕರ, ಮಾಸ್ಟ್ರಾಕ್ ಹೈಡ್ರಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಬುಲ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಮತ್ತು H ಮಾಸ್ಟರ್ ಮಿನಿ ಎಕ್ಸ್ಕವೇಟರ್ ಇವೆರಡು ಪ್ರಾಡಕ್ಟ್ಗೆ 4 ಬ್ರ್ಯಾಂಚ್ಗಳನ್ನು ತಯಾರು ಮಾಡಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಈ 4 ಡಿಸ್ಟಿಕಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸೆಟಪ್ ಬಂದುಬಿಟ್ಟು 2009ರಲ್ಲಿ ತಯಾರಾಗಿದೆ. ಇದರಲ್ಲಿ ನಾವು ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಪಾರ್ಟ್ಸ್, ಸರ್ವಿಸ್, ಫ್ಯಾಬ್ರಿಕೇಷನ್, ಇಂಜಿನ್ ರಿಪೇರ್ ಮುಂತಾದ ಹಲವು A to Z ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವ ಮತ್ತು ಕೊಮಾಟ್ಸದಲ್ಲಿ ಪರಿಣಿತಿಯನ್ನು ಹೊಂದಿರುವ ಅಂದರೆ ಎಕ್ಸ್ಪರ್ಟ್ ಇನ್ ಕೊಮಾಟ್ಸ್ ಒಂದು ಸಂಸ್ಥೆಯಾಗಿ ಹೈಡ್ರಾನಿಕ್ ಸರ್ವಿಸಸ್ ಕಾರ್ಪೊರೇಷನ್ 21ನೇ ವರ್ಷದಲ್ಲಿ ಕಾಲಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಕೆಲವು ಆಫರ್ಗಳನ್ನು ಸಹ ಇಟ್ಟಿದ್ದೀವಿ. ದಸರಾ ದೀಪಾವಳಿ ಆಫರ್ ಅಂತ ಪಾರ್ಟ್ಸ್ ಮತ್ತು ಸರ್ವಿಸ್ ಮೇಲೆ ಕಸ್ಟಮರ್ಗಳು
ಇದರ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಒಂದು ನಮ್ಮ ಸಂಸ್ಥೆಯ ಉದ್ಯೋಗಿಗಳಿಗೆ ಹಾಗೂ ನಮ್ಮ ಕಸ್ಟಮರ್ಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಂಗಳೂರು ಅರ್ತ್ ಮೂವರ್ ಖಜಾಂಚಿಯಾಗಿರುವ ಉದಯಚಂದ್ರ, ಗುರುಚಂದ್ರ ಹೆಗ್ಡೆ, ಪಂಚಜನ್ಯ ಯೋಗ ಸೆಂಟರ್ನ ಸಂತೋಷ್, ಮಂಜು ಸ್ಟೇಷನ್ನ ಅನುಪಮ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.